ಏಷ್ಯಾ ಖಂಡದ ಬೆಳೆಯಾದ ದಾಲ್ಚಿನ್ನಿ ಹೆಚ್ಚು ಬೆಳೆಯುವ ದೇಶ ಚೀನಾ. ಅದರ ಪರಿಮಳ ಗುಣಕ್ಕೆ ಕಾರಣ ಸಿನ್ನಾ ಮಾಲ್ಡೆಹೈಡ್. ದಾಲ್ಚಿನ್ನಿ ಮರದ ತೊಗಟೆಯ ಒಳಭಾಗವಾಗಿದೆ. ದಾಲ್ಚಿನ್ನಿಯ 16 ಜಾತಿಗಳು ಇವೆ. ಅವೆಲ್ಲವುಗಳ ತೊಗಟೆಗಳು ಬಳಕೆಯಾಗುತ್ತವೆ. ಎಲ್ಲ ಬಗೆಯ ಆಹಾರಗಳಲ್ಲಿ ಇದನ್ನು ಬಳಸುತ್ತಾರೆ. 4000 ವರ್ಷಗಳಿಗೆ ಮೊದಲೇ ಈಜಿಪ್ಟಿನವರು ದಾಲ್ಚಿನ್ನಿ ಆಮದು ಮಾಡಿಕೊಂಡ ದಾಖಲೆಯೂ ಇದೆ. ದಾಲ್ಚಿನ್ನಿಯ ಗುಣ ಅದರಲ್ಲಿನ ಎಣ್ಣೆ ಸಿನ್ನಾ ಮಾಲ್ಡೆಹೈಡ್ನಿಂದ ಬಂದಿದೆ. ಪ್ರಪಂಚದ 4 ದೇಶಗಳು ಲೋಕದ 98% ದಾಲ್ಚಿನ್ನಿ ಬೆಳೆಯುತ್ತವೆ ಮತ್ತು ರಫ್ತು ಮಾಡುತ್ತವೆ. ಚೀನಾ 91,892 ಟನ್, ವಿಯೆಟ್ನಾಂ 65,341 ಟನ್, ಇಂಡೋನೇಷ್ಯಾ 55,213 ಟನ್, ಶ್ರೀಲಂಕಾ 22,410 ಟನ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.